ಮೂಲಕ ಬಿಸಿ ತೋರ್ಸಕೊಟ್ಟಿದ್ದೀನಿ. ಇವತ್ತಿನ ಕಾಂಗ್ರೆಸ್ ಮಾನಸಿಕ ಸ್ಥಿತಿ ಔರಂಗಜೇಬನ ಮಾನಸಿಕ ಸ್ಥಿತಿ. ಔರಂಗಜೇಬು ಬಲಾತ್ಕಾರದ ಮತಾಂತರ ಮಾಡಬೇಕು ಅಂತ ಜಜಿಯ ತಲೆಗಂದಾಯ ಹಾಕಿದ್ದ. ಮತಾಂತರಕ್ಕೆ ಒಪ್ಪದೇ ಇದ್ದಂಥವನ್ನ ಜೋಜಾವರ್ ಸಿಂಗ್, ಫತೇಹ್ ಸಿಂಗ್ ಅಂತ ಗುರು ಗೋವಿಂದ್ ಸಿಂಗ್ರ ಮಕ್ಕಳನ್ನ ಜೀವಂತ ಸಮಾಧಿ ಮಾಡಿದ್ದ. ಲಕ್ಷಾಂತರ ಜನರನ್ನ ಬಲಾತ್ಕಾರವಾಗಿ ಮತಾಂತರಿಸಿದ್ದ. ನಮ್ಮ ಸರ್ಕಾರ ಬಲಾತ್ಕಾರದ ಮತಾಂತರ ಕಾಯ್ದೆಯನ್ನ ನಿಷೇಧ ಮಾಡಿತ್ತು, ಮಸೂದೆ ತಂದಿತ್ತು. ಈ ಸರ್ಕಾರ ಆಸೆ, ಅಮಿಷ, ಬಲಾತ್ಕಾರದ ಮತಾಂತರ ಕಾಯ್ದೆಯ ಪರವಾಗಿ ಅಂದ್ರೆ ಮಸೂದೆಯನ್ನು ವಾಪಸ್ ಪಡೆದುಕೊಂಡು ಒಂದು ಕೆಟ್ಟ ಸಂದೇಶ ಕೊಟ್ಟಿದ್ದಾರೆ. ಆ ಸಂದೇಶ ಏನು ಅಂದ್ರೆ ಬಲಾತ್ಕಾರ ಮತಾಂತರದ ಪರ. ಅಂದ್ರೆ ಔರಂಗಜೇಬಿಗೂ ಈಗಿನ ಕಾಂಗ್ರೆಸ್ಸಿಗೂ ಏನೂ ವ್ಯತ್ಯಾಸ ಇಲ್ಲ. ಔರಂಗಜೇಬ್ ಬದುಕಿಲ್ಲ, ಆದರೆ ಅವನ ವಿಚಾರವನ್ನು ಕಾಂಗ್ರೆಸ್ ಜೀವಂತವಾಗಿಡೋ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಮಗಿರೋ ದಾರಿ, ನಾವು ಛತ್ರಪತಿ ಶಿವಾಜಿಯ ಆದರ್ಶದಲ್ಲಿ ಮುನ್ನಡೆಯೋದು, ಧರ್ಮವೀರ ಸಂಭಾಜಿಯ ಆದರ್ಶದಲ್ಲಿ ಮುನ್ನಡೆಯೋದು, ಗುರು ಗೋವಿಂದ್ ಸಿಂಹರ ಆದರ್ಶದಲ್ಲಿ ಮುನ್ನಡೆಯೋದು. ಅದಕ್ಕೆ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ಒಂದು ವಾರಗಳ ಕಾಲ ಲೋಕಸಭಾ ಚುನಾವಣೆಗೆ ವಿಸ್ತಾರಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಹೊರಡಬೇಕಾದ ಅವಶ್ಯಕತೆ ಇದೆ. ಅದೆಲ್ಲ ಹೊರಡಬೇಕಾಗಿರೋ ದೇಶ ಉಳಿಸ್ಕೊಳ್ಳೋಕ್ಕೆ. ನನಗೆ ವಿಶ್ವಾಸ ಇದೆ, ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಿಸಿದ ನೀವು ರಾಜ್ಯದ ಗೆಲುವಿಗೂ, ರಾಜ್ಯದಲ್ಲಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೂ ಕೂಡ ಯೋಗದಾನ ಮಾಡ್ತೀರಿ ಅನ್ನೋ ವಿಶ್ವಾಸ ಇದೆ. ಮಾಡ್ತೀರಾ? ಮಾಡ್ತೀವಿ ಅಂದ್ರೆ ಕೈ ಎತ್ತಿ. ಪಕ್ಕ ಬರೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮಾಡದೆ ಮುಂಬರುವ ಲೋಕಸಭಾ ಚುನಾವಣೆ ಒಂದು ರೀತಿ ಕುರುಕ್ಷೇತ್ರ ಯುದ್ಧದಂತೆ. ದುರ್ಯೋಧನಾದಿ ಕೌರವರಿಗೆ ಇಂದ್ರಪ್ರಸ್ಥವನ್ನು ನೋಡಿ ಸಂಕಟ ಶುರುವಾಯ್ತಂತೆ. ಅದರ ವೈಭವವನ್ನೆಲ್ಲ ನೋಡಿ ಸಂಕಟ ಶುರುವಾಯಿತು. ಈ ಆಧುನಿಕ ಕೌರವರಿಗೆ ಹೊಸ ಸಂಸತ್ತಿನ ಬಗ್ಗೆ ಕೇಳಿಯೇ ಸಂಕಟ ಶುರುವಾಯಿತು. ಆ ಸಂಸತ್ನಲ್ಲಿರುವ ಅಖಂಡ ಭಾರತದ ನಕಾಶೆ, ಸಂಸತ್ತಿನ ವೈಭವ, ಅದನ್ನು ಕೇಳಿಯೇ ಸಂಕಟ ಶುರುವಾಯಿತು. ಅದಕ್ಕೆ ಅವರು ಬಯಸ್ತಾರ. ಶ್ರೀಕೃಷ್ಣನ ನಾಡು ಉಡುಪಿ, ಜನತಾ ಜನಾರ್ದನನ ರೂಪದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಶ್ರೀಕೃಷ್ಣ ಅವತರಿಸ್ತಾನೆ ಅಂತ ಹೇಳಿದೀವಿ. ನಾವು ಕೇಳಿದ್ದೇವೆ. ಜನತಾ ಜನಾರ್ದನನ ರೂಪದಲ್ಲಿ ಶ್ರೀಕೃಷ್ಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಿಂತ್ಕೊಳ್ತಾನೆ. ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇನೆ 3ನೇ ಆರ್ಥಿಕ ಶಕ್ತಿಯಾಗಿ ಭಾರತ ತಲೆ ಎತ್ತಿ ನಿಲ್ಲೋದು ಮಾತ್ರ ಅಲ್ಲ, 100 ವರ್ಷ ಪೂರ್ಣಗೊಳಿಸುವ ಕಾಲದಲ್ಲಿ ವಿಶ್ವಗುರು ಭಾರತ. ನಾವು ಕೊಟ್ಟ ಮಾತೆಲ್ಲ ಈಡೇರಿಸಿಕೊಂಡಿದ್ದೀವಿ. ಒಂದು ಬಾಕಿ ಇದೆ. ಏನದು? ಏನು ಬಾಕಿ ಇರೋದು? ಕಾಮನ್ ಸಿವಿಲ್ ಕೋಡ್ ಆಗ್ಬೇಕಾ ಬೇಡವಾ? ಎಲ್ಲ ಏನ್ ಹೇಳ್ತಾರೆ? ಬಿಜೆಪಿ ತಾರತಮ್ಯ ಮಾಡುತ್ತೆ. ಸಿದ್ದರಾಮಯ್ಯ ಅವರು ಹೇಳೋದು ಬಿಜೆಪಿ ತಾರತಮ್ಯ ಮಾಡುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ 44ನೇ ಪರಿಚ್ಛೇದದಲ್ಲಿ ಸಮಾನ ನಾಗರಿಕ ಸಂಹಿತೆ ಇರಬೇಕು ಅಂತ ಹೇಳಿದ್ದಾರೆ, ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ಅವ್ರು ತತ್ತನೇ ಇರಲಿಲ್ಲ. ತಾರತಮ್ಯ ಬೇಡ ಅಲ್ವಾ? ಬೇಕಾ ತಾರತಮ್ಯ? ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಒಂದೇ ಅಲ್ವಾ? ಎಲ್ಲ ಭಾರತ ಮಾತೆ ಮಕ್ಕಳು ಹೌದಲ್ವಾ? ಮತ್ತೆ ಯಾಕೆ ಅವರಿಗೊಂದು ಕಾನೂನು? ಅವರಿಗೊಂದು ಕಾನೂನು ಯಾಕೆ? ನಮಗೆ ಪ್ರತ್ಯೇಕ ಇರಬೇಕು ಅನ್ನೋರಿಗೆ ಒಂದು ದೇಶನೇ ಕೊಟ್ಟಿದ್ದೀವಿ. ನಮಗೆ ಪ್ರತ್ಯೇಕ ಇರಬೇಕು ಅನ್ನೋರಿಗೆ ದೇಶನೇ ಕೊಟ್ಟಿದ್ದೀವಿ. ಯಾರು ಸಮಾನ ನಾಗರಿಕ ಸಂಹಿತೆ ವಿರೋಧಿಸ್ತಾರೆ ಅವ್ರು ಹೋಗ್ಬೋದು ಪಾಕಿಸ್ತಾನಕ್ಕೆ.
ಯಾರಿಗೆ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಂಬಿಕೆ ಇದೆ ಅವ್ರು ಯಾರು ಸಮಾನ ನಾಗರಿಕ ಸಂಹಿತೆಯನ್ನು ವಿರೋಧಿಸಲ್ಲ. ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಒಂದೇ ಭಾವಿಸೋರು ಸಮಾನ ನಾಗರಿಕ ಸಂಹಿತೆ ವಿರೋಧಿಸಲ್ಲ. ಯಾರು ಪಾಕಿಸ್ತಾನದ ಜನಕ ಜಿನ್ನಾನ ಮಾನಸಿಕತೆಯನ್ನು ಹೊಂದಿದಾರೋ ಅವರು ಮಾತ್ರ ಸಮಾನ ನಾಗರಿಕ ಸಂಹಿತೆಯನ್ನು ವಿರೋಧಿಸ್ತಾರೆ. ಅವರು ಮಾತ್ರ ಸಮಾನ ನಾಗರಿಕ ಸಂಹಿತೆಯನ್ನು ವಿರೋಧಿಸ್ತಾರೆ. ಅದು ಕೂಡ ಸಾಕಾರ ಆಗಬೇಕು ಅಂದ್ರೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇದಕ್ಕಿಂತ ಹೆಚ್ಚು ಮಾತಾಡಿ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡೋದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಭಾವಿಸಿ ನಿಮ್ಮ ಒಂದು ವಿಶ್ವಾಸ ತುಂಬುವ ಒಂದು ಬೆಂಬಲಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಬೆಲೆ ಏರಿಕೆ ಮೂಲಕ ಬಿಸಿ ತೋರ್ಸಕೊಟ್ಟಿದ್ದೀನಿ. ಇವತ್ತಿನ ಕಾಂಗ್ರೆಸ್ ಮಾನಸಿಕ ಸ್ಥಿತಿ ಔರಂಗಜೇಬನ ಮಾನಸಿಕ ಸ್ಥಿತಿ. ಔರಂಗಜೇಬು ಬಲಾತ್ಕಾರದ ಮತಾಂತರ ಮಾಡಬೇಕು ಅಂತ ಜಜಿಯ ತಲೆಗಂದಾಯ ಹಾಕಿದ್ದ. ಮತಾಂತರಕ್ಕೆ ಒಪ್ಪದೇ ಇದ್ದ ಲಕ್ಷಾಂತರ ಜನರನ್ನ ಬಲಾತ್ಕಾರವಾಗಿ ಮತಾಂತರಿಸಿದ್ದ. ನಮ್ಮ ಸರ್ಕಾರ ಬಲಾತ್ಕಾರದ ಮತಾಂತರ ಕಾಯ್ದೆಯನ್ನ ನಿಷೇಧ ಮಾಡಿತ್ತು, ಮಸೂದೆ ತಂದಿತ್ತು. ಈ ಸರ್ಕಾರ ಆಸೆ ಅಮಿಷ ಬಲಾತ್ಕಾರದ ಮತಾಂತರ ಕಾಯ್ದೆಯ ಪರವಾಗಿ ಅಂದ್ರೆ ಮಸೂದೆಯನ್ನು ವಾಪಸ್ ಪಡೆದುಕೊಂಡು ಒಂದು ಕೆಟ್ಟ ಸಂದೇಶ ಕೊಟ್ಟಿದ್ದಾರೆ. ಆ ಸಂದೇಶ ಏನು ಅಂದ್ರೆ ಬಲಾತ್ಕಾರ ಮತಾಂತರದ ಪರ. ಅಂದ್ರೆ ಔರಂಗಜೇಬಿಗೂ ಈಗಿನ ಕಾಂಗ್ರೆಸ್ಸಿಗೂ ಏನು ವ್ಯತ್ಯಾಸ ಇಲ್ಲ. ಔರಂಗಜೇಬ್ ಬದುಕಿಲ್ಲ, ಆದರೆ ಅವನ ವಿಚಾರವನ್ನ ಕಾಂಗ್ರೆಸ್ ಜೀವಂತವಾಗಿಡೋ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಮಗಿರೋ ದಾರಿ ನಾವು ಛತ್ರಪತಿ ಶಿವಾಜಿಯ ಆದರ್ಶದಲ್ಲಿ ಮುನ್ನಡೆಯೋದು, ಧರ್ಮವೀರ ಸಂಭಾಜಿಯ ಆದರ್ಶದಲ್ಲಿ ಮುನ್ನಡೆಯೋದು, ಗುರು ಗೋವಿಂದ ಸಿಂಹರ ಆದರ್ಶದಲ್ಲಿ ಮುನ್ನಡೆಯೋದು. ಅದಕ್ಕೆ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ಒಂದು ವಾರ 10 ದಿನ 1 ತಿಂಗಳ ಕಾಲ ಲೋಕಸಭಾ ಚುನಾವಣೆಗೆ ವಿಸ್ತಾರಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಹೊರಡಬೇಕಾದ ಅವಶ್ಯಕತೆ ಇದೆ. ಅದೆಲ್ಲ ಹೊರಡಬೇಕಾಗಿರೋ ದೇಶ ಉಳಿಸ್ಕೊಳ್ಳಕ್ಕೆ ನನಗೆ ವಿಶ್ವಾಸ ಇದೆ. ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಿಸಿದ ನೀವು ರಾಜ್ಯದ ಗೆಲುವಿಗೂ, ರಾಜ್ಯದಲ್ಲಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೂ ಕೂಡ ಯೋಗದಾನ ಮಾಡ್ತೀರಿ ಅನ್ನೋ ವಿಶ್ವಾಸ ಇದೆ. ಮಾಡ್ತೀರಾ? ಮಾಡ್ತೀವಿ ಅಂದ್ರೆ ಕೈ ಎತ್ತಿ. ಪಕ್ಕ ಬರೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮಾಡಬೇಕು. ಮುಂಬರುವ ಲೋಕಸಭಾ ಚುನಾವಣೆ ಒಂದು ರೀತಿ ಕುರುಕ್ಷೇತ್ರ ಯುದ್ಧದಂತೆ. ದುರ್ಯೋಧನಾದಿ ಕೌರವರಿಗೆ ಇಂದ್ರಪ್ರಸ್ಥವನ್ನು ನೋಡಿ ಸಂಕಟ ಶುರುವಾಯ್ತಂತೆ. ಅದರ ವೈಭವವನ್ನೆಲ್ಲ ನೋಡಿ ಸಂಕಟ ಶುರುವಾಯ್ತು. ಈ ಆಧುನಿಕ ಕೌರವರಿಗೆ ಹೊಸ ಸಂಸತ್ತಿನ ಬಗ್ಗೆ ಕೇಳಿಯೇ ಸಂಕಟ ಶುರುವಾಯಿತು. ಆ ಸಂಸತ್ನಲ್ಲಿರುವ ಅಖಂಡ ಭಾರತದ ನಕಾಶೆ, ಸಂಸತ್ತಿನ ವೈಭವ, ಅದನ್ನು ಕೇಳಿಯೇ ಸಂಕಟ ಶುರುವಾಯಿತು. ಅದಕ್ಕೆ ಅವರು ಬಹಿಷ್ಕಾರ. ಶ್ರೀಕೃಷ್ಣನ ನಾಡು ಉಡುಪಿ. ಜನತಾ ಜನಾರ್ದನನ ರೂಪದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಶ್ರೀಕೃಷ್ಣ ಅವತರಿಸ್ತಾನೆ ಅಂತ ಹೇಳಿದ್ವಿ ನಾವು ಕೇಳಿದ್ದೇವೆ. ಜನತಾ ಜನಾರ್ದನನ ರೂಪದಲ್ಲಿ ಶ್ರೀಕೃಷ್ಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಿಂತ್ಕೊಳ್ತಾನೆ. ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇ 3ನೇ ಆರ್ಥಿಕ ಶಕ್ತಿಯಾಗಿ ಭಾರತ ತಲೆ ಎತ್ತಿ ನಿಲ್ಲೋದು ಮಾತ್ರ ಅಲ್ಲ, 100 ವರ್ಷ ಪೂರ್ಣಗೊಳಿಸುವ ಕಾಲದಲ್ಲಿ ವಿಶ್ವಗುರು ಭಾರತ. ನಾವು ಕೊಟ್ಟ ಮಾತೆಲ್ಲ ಈಡೇರಿಸಿಕೊಂಡಿದ್ದೀವಿ. ಒಂದು ಬಾಕಿ ಇದೆ. ಏನದು? ಏನು ಬಾಕಿ ಇರೋದು? ಕಾಮನ್ ಸಿವಿಲ್ ಕೋಡ್ ಆಗ್ಬೇಕಾ ಬೇಡವಾ? ಎಲ್ಲ ಏನ್ ಹೇಳ್ತಾರೆ? ಬಿಜೆಪಿ ತಾರತಮ್ಯ ಮಾಡುತ್ತೆ. ಸಿದ್ದರಾಮಯ್ಯ ಅವರು ಹೇಳೋದು ಬಿಜೆಪಿ
ತಾರತಮ್ಯ ಮಾಡುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ 44ನೇ ಪರಿಚ್ಛೇದದಲ್ಲಿ ಸಮಾನ ನಾಗರಿಕ ಸಂಹಿತೆ ಇರಬೇಕು ಅಂತ ಹೇಳಿದ್ದಾರೆ, ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ಅವ್ರು ತತ್ತನೇ ಇಲ್ಲ. ತಾರತಮ್ಯ ಬೇಡ ಅಲ್ವಾ? ಬೇಕಾ ತಾರತಮ್ಯ? ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಂದೇ ಅಲ್ವಾ? ಎಲ್ಲ ಭಾರತ ಮತ್ತೆ ಮಕ್ಕಳು ಹೌದಲ್ವಾ? ಮತ್ತೆ ಯಾಕೆ ಅವರಿಗೊಂದು ಕಾನೂನು? ಅವರಿಗೊಂದು ಕಾನೂನು ಯಾಕೆ? ನಮಗೆ ಪ್ರತ್ಯೇಕ ಇರಬೇಕು ಅನ್ನೋರಿಗೆ ಒಂದು ದೇಶನೇ ಕೊಟ್ಟಿದ್ದೀವಿ. ನಮಗೆ ಪ್ರತ್ಯೇಕ ಇರಬೇಕು ಅನ್ನೋರಿಗೆ ದೇಶನೇ ಕೊಟ್ಟಿದ್ದೀವಿ. ಯಾರು ಸಮಾನ ನಾಗರಿಕ ಸಂಹಿತೆ ವಿರೋಧಿಸ್ತಾರೆ ಅವ್ರು ಹೋಗ್ಬೋದು ಪಾಕಿಸ್ತಾನಕ್ಕೆ, ಹೋಗ್ತಾರೆ. ಭಾರತೀಯರು ಅಂತ ಯಾರಿಗೆ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಂಬಿಕೆ ಇದೆ ಅವ್ರು ಯಾರು ಸಮಾನ ನಾಗರಿಕ ಸಂಹಿತೆಯನ್ನು ವಿರೋಧಿಸಲ್ಲ. ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಒಂದೇ ಭಾವಿಸೋರು ಸಮಾನ ನಾಗರಿಕ ಸಂಹಿತೆ ವಿರೋಧಿಸಲ್ಲ. ಯಾರು ಪಾಕಿಸ್ತಾನದ ಜನಕ ಜಿನ್ನಾನ ಮಾನಸಿಕತೆಯನ್ನು ಹೊಂದಿದಾರೋ ಅವರು ಮಾತ್ರ ಸಮಾನ ನಾಗರಿಕ ಸಂಹಿತೆಯನ್ನು ವಿರೋಧಿಸ್ತಾರೆ. ಅವ್ರು ಮಾತ್ರ ಸಮಾನ ನಾಗರಿಕ ಸಂಹಿತೆಯನ್ನು ವಿರೋಧಿಸ್ತಾರೆ. ಅದು ಕೂಡ ಸಾಕಾರ ಆಗಬೇಕು ಅಂದ್ರೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತತ್ರ ನೀವೇ 2 ಗಂಟೆಗೂ ಹೆಚ್ಚು ಕಾಲ ಕೂತಿದ್ದೀರಿ. ಇದಕ್ಕಿಂತ ಹೆಚ್ಚು ಮಾತಾಡಿ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ನಾನು ಭಾವಿಸಿ ನಿಮ್ಮ ಒಂದು ವಿಶ್ವಾಸ ತುಂಬುವ ಒಂದು ಬೆಂಬಲಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಬೆಲೆ ಏರಿಕೆ ಮೂಲಕ ಬಿಸಿ ತೋರ್ಸಕ್ಕೆ ಕೊಟ್ಟಿದ್ದೀನಿ. ಇವತ್ತಿನ ಕಾಂಗ್ರೆಸ್ ಮಾನಸಿಕ ಸ್ಥಿತಿ ಔರಂಗಜೇಬನ ಮಾನಸಿಕ ಸ್ಥಿತಿ. ಔರಂಗಜೇಬ್ ಬಲಾತ್ಕಾರದ ಮತಾಂತರ ಮಾಡಬೇಕು ಅಂತ ಜಜಿಯ ತಲೆಗಂದಾಯ ಹಾಕಿದ್ದ. ಮತಾಂತರಕ್ಕೆ ಒಪ್ಪದೇ ಇದ್ದಂಥವನ್ನ ಜೋಜಾವರ್ ಸಿಂಗ್, ಫತೇಹ್ ಸಿಂಗ್ ಅಂತ ಗುರು ಗೋವಿಂದ್ ಸಿಂಗ್ರ ಮಕ್ಕಳನ್ನ ಜೀವಂತ ಸಮಾಧಿ ಮಾಡಿದ್ದ. ಲಕ್ಷಾಂತರ ಜನರನ್ನ ಬಲಾತ್ಕಾರವಾಗಿ ಮತಾಂತರಿಸಿದ್ದ. ನಮ್ಮ ಸರ್ಕಾರ ಬಲಾತ್ಕಾರದ ಮತಾಂತರ ಕಾಯ್ದೆಯನ್ನ ನಿಷೇಧ ಮಾಡಿತ್ತು, ಮಸೂದೆ ತಂದಿತ್ತು. ಈ ಸರ್ಕಾರ ಆಸೆ ಅಮಿಷ ಬಲಾತ್ಕಾರದ ಮತಾಂತರ ಕಾಯ್ದೆಯ ಪರವಾಗಿ ಅಂದ್ರೆ ಮಸೂದೆಯನ್ನು ವಾಪಸ್ ಪಡೆದುಕೊಂಡು ಒಂದು ಕೆಟ್ಟ ಸಂದೇಶ ಕೊಟ್ಟಿದ್ದಾರೆ. ಆ ಸಂದೇಶ ಏನು ಅಂದ್ರೆ ಬಲಾತ್ಕಾರ ಮತಾಂತರದ ಪರ. ಅಂದ್ರೆ ಔರಂಗಜೇಬಿಗೂ ಈಗಿನ ಕಾಂಗ್ರೆಸ್ಸಿಗೂ ಏನು ವ್ಯತ್ಯಾಸ ಇಲ್ಲ. ಔರಂಗಜೇಬ್ ಬದುಕಿಲ್ಲ, ಆದರೆ ಅವನ ವಿಚಾರವನ್ನು ಕಾಂಗ್ರೆಸ್ ಜೀವಂತವಾಗಿಡೋ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಮಗಿರೋ ದಾರಿ ನಾವು ಛತ್ರಪತಿ ಶಿವಾಜಿಯ ಆದರ್ಶದಲ್ಲಿ ಮುನ್ನಡೆಯೋದು, ಧರ್ಮವೀರ ಸಂಭಾಜಿಯ ಆದರ್ಶದಲ್ಲಿ ಮುನ್ನಡೆಯೋದು, ಗುರು ಗೋವಿಂದ್ ಸಿಂಹರ ಆದರ್ಶದಲ್ಲಿ ಮುನ್ನಡೆಯೋದು. ಅದಕ್ಕೆ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. 1 ವಾರ 10 ದಿನ 1 ತಿಂಗಳ ಕಾಲ ಲೋಕಸಭಾ ಚುನಾವಣೆಗೆ ವಿಸ್ತಾರಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಹೊರಡಬೇಕಾದ ಅವಶ್ಯಕತೆ ಇದೆ. ಅದೆಲ್ಲ ಹೊರಡಬೇಕಾಗಿರೋ ದೇಶ ಉಳಿಸ್ಕೊಳ್ಳಕ್ಕೆ ನನಗೆ ವಿಶ್ವಾಸ ಇದೆ. ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಿಸಿದ ನೀವು ರಾಜ್ಯದ ಗೆಲುವಿಗೂ, ರಾಜ್ಯದಲ್ಲಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೂ ಕೂಡ ಯೋಗದಾನ ಮಾಡ್ತೀರಿ ಅನ್ನೋ ವಿಶ್ವಾಸ ಇದೆ. ಮಾಡ್ತೀರಾ? ಮಾಡ್ತೀವಿ ಅಂದ್ರೆ ಕೈ ಎತ್ತಿ. ಪಕ್ಕ ಬರೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮಾಡಬೇಕು. ಮುಂಬರುವ ಲೋಕಸಭಾ ಚುನಾವಣೆ ಒಂದು ರೀತಿ ಕುರುಕ್ಷೇತ್ರ ಯುದ್ಧದಂತೆ. ದುರ್ಯೋಧನಾದಿ ಕೌರವರಿಗೆ ಇಂದ್ರಪ್ರಸ್ಥವನ್ನು ನೋಡಿ ಸಂಕಟ ಶುರುವಾಯ್ತಂತೆ. ಅದರ ವೈಭವವನ್ನೆಲ್ಲ ನೋಡಿ ಸಂಕಟ ಶುರುವಾಯ್ತು. ಈ ಆಧುನಿಕ ಕೌರವರಿಗೆ ಹೊಸ ಸಂಸತ್ತಿನ ಬಗ್ಗೆ ಕೇಳಿಯೇ ಸಂಕಟ ಶುರುವಾಯ್ತು. ಆ ಸಂಸತ್ತಿನಲ್ಲಿರುವ
ಅಖಂಡ ಭಾರತದ ನಕಾಶೆ, ಸಂಸತ್ತಿನ ವೈಭವ, ಅದನ್ನು ಕೇಳಿಯೇ ಸಂಕಟ ಶುರುವಾಯಿತು. ಅದಕ್ಕೆ ಅವರು ಬಯಸ್ತಾರೆ. ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಿಂತ್ಕೊಳ್ತಾನೆ. ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇ ಮೂರನೇ ಆರ್ಥಿಕ ಶಕ್ತಿಯಾಗಿ ಭಾರತ ತಲೆ ಎತ್ತಿ ನಿಲ್ಲೋದು ಮಾತ್ರ ಅಲ್ಲ, 100 ವರ್ಷ ಪೂರ್ಣಗೊಳಿಸುವ ಕಾಲದಲ್ಲಿ ವಿಶ್ವಗುರು ಭಾರತ. ನಾವು ಕೊಟ್ಟ ಮಾತೆಲ್ಲ ಈಡೇರಿಸಿಕೊಂಡಿದ್ದೀವಿ. ಒಂದು ಬಾಕಿ ಇದೆ. ಏನದು? ಏನು ಬಾಕಿ ಇರೋದು? ಕಾಮನ್ ಸಿವಿಲ್ ಕೋಡ್ ಆಗ್ಬೇಕಾ ಬೇಡವಾ? ಎಲ್ಲ ಏನ್ ಹೇಳ್ತಾರೆ? ಬಿಜೆಪಿ ತಾರತಮ್ಯ ಮಾಡುತ್ತೆ. ಸಿದ್ದರಾಮಯ್ಯ ಅವರು ಹೇಳೋದು ಬಿಜೆಪಿ ತಾರತಮ್ಯ ಮಾಡುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ 44ನೇ ಪರಿಚ್ಛೇದದಲ್ಲಿ ಸಮಾನ ನಾಗರಿಕ ಸಂಹಿತೆ ಇರಬೇಕು ಅಂತ ಹೇಳಿದ್ದಾರೆ, ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ಅವ್ರು ತತ್ತನೇ ಇಲ್ಲ. ತಾರತಮ್ಯ ಬೇಡ ಅಲ್ವಾ? ಬೇಕಾ ತಾರತಮ್ಯ? ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಂದೇ ಅಲ್ವಾ? ಎಲ್ಲ ಭಾರತ ಮತ್ತೆ ಮಕ್ಕಳು ಹೌದಲ್ವಾ? ಮತ್ತೆ ಯಾಕೆ ಅವರಿಗೊಂದು ಕಾನೂನು? ಅವರಿಗೊಂದು ಕಾನೂನು ಯಾಕೆ? ನಮಗೆ ಪ್ರತ್ಯೇಕ ಇರಬೇಕು ಅನ್ನೋರಿಗೊಂದು ದೇಶನೇ ಕೊಟ್ಟಿದ್ದೀವಿ. ನಮಗೆ ಪ್ರತ್ಯೇಕ ಇರಬೇಕು ಅನ್ನೋರಿಗೆ ದೇಶನೇ ಕೊಟ್ಟಿದ್ದೀವಿ. ಯಾರು ಸಮಾನ ನಾಗರಿಕ ಸಂಹಿತೆ ವಿರೋಧಿಸ್ತಾರೆ ಅವ್ರು ಹೋಗ್ಬೋದು ಪಾಕಿಸ್ತಾನಕ್ಕೆ, ಹೋಗ್ತಾರೆ. ಭಾರತೀಯರು ಒಂದು ಯಾರಿಗೆ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಂಬಿಕೆ ಇದೆ ಅವ್ರು ಯಾರು ಸಮಾನ ನಾಗರಿಕ ಸಂಹಿತೆಯನ್ನು ವಿರೋಧಿಸಲ್ಲ. ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಒಂದೇ ಭಾವಿಸೋರು ಸಮಾನ ನಾಗರಿಕ ಸಂಹಿತೆ ವಿರೋಧಿಸಲ್ಲ. ಯಾರು ಪಾಕಿಸ್ತಾನದ ಜನಕ ಜಿನ್ನಾನ ಮಾನಸಿಕತೆಯನ್ನು ಹೊಂದಿದಾರೋ ಅವರು ಮಾತ್ರ ಸಮಾನ ನಾಗರಿಕ ಸಂಹಿತೆಯನ್ನು ವಿರೋಧಿಸ್ತಾರೆ. ಅವರು ಮಾತ್ರ ಸಮಾನ ನಾಗರಿಕ ಸಂಹಿತೆಯನ್ನು ವಿರೋಧಿಸ್ತಾರೆ. ಅದು ಕೂಡ ಸಾಕಾರ ಆಗಬೇಕು ಅಂದ್ರೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತತ್ರ ನೀವೇ 2 ಗಂಟೆಗೂ ಹೆಚ್ಚು ಕಾಲ ಕೂತಿದ್ದೀರಿ. ಇದಕ್ಕಿಂತ ಹೆಚ್ಚು ಮಾತಾಡಿ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡೋದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಭಾವಿಸಿ ನಿಮ್ಮ ಒಂದು ವಿಶ್ವಾಸ ತುಂಬುವ ಒಂದು ಬೆಂಬಲಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಬೆಲೆ ಏರಿಕೆ ಮೂಲಕ ಬಿಸಿ ತೋರ್ಸಕ್ಕೆ ಹೊಟ್ಟಿದ್ದೀನಿ. ಇವತ್ತಿನ ಕಾಂಗ್ರೆಸ್ ಮಾನಸಿಕ ಸ್ಥಿತಿ ಔರಂಗಜೇಬನ ಮಾನಸಿಕ ಸ್ಥಿತಿ. ಔರಂಗಜೇಬ್ ಬಲಾತ್ಕಾರದ ಮತಾಂತರ ಮಾಡಬೇಕು ಅಂತ ಜಜಿಯ ತಲೆಗಂದಾಯ ಹಾಕಿದ್ದ. ಮತಾಂತರಕ್ಕೆ ಒಪ್ಪದೇ ಇದ್ದಂಥವನ್ನ ಜೋಜಾವರ್ ಸಿಂಗ್, ಫತೇಹ್ ಸಿಂಗ್ ಅಂತ ಗುರು ಗೋವಿಂದ್ ಸಿಂಗ್ರ ಮಕ್ಕಳನ್ನ ಜೀವಂತ ಸಮಾಧಿ ಮಾಡಿದ್ದ. ಲಕ್ಷಾಂತರ ಜನರನ್ನ ಬಲಾತ್ಕಾರವಾಗಿ ಮತಾಂತರಿಸಿದ್ದ. ನಮ್ಮ ಸರ್ಕಾರ ಬಲಾತ್ಕಾರದ ಮತಾಂತರ ಕಾಯ್ದೆಯನ್ನ ನಿಷೇಧ ಮಾಡಿತ್ತು, ಮಸೂದೆ ತಂದಿತ್ತು. ಈ ಸರ್ಕಾರ ಆಸೆ, ಅಮಿಷ, ಬಲಾತ್ಕಾರದ ಮತಾಂತರ ಕಾಯ್ದೆಯ ಪರವಾಗಿ ಮಸೂದೆಯನ್ನು ವಾಪಸ್ ಪಡೆದುಕೊಂಡು ಒಂದು ಕೆಟ್ಟ ಸಂದೇಶ ಕೊಟ್ಟಿದ್ದಾರೆ. ಆ ಸಂದೇಶ ಏನು ಅಂದ್ರೆ ಬಲಾತ್ಕಾರ ಮತಾಂತರದ ಪರ. ಅಂದ್ರೆ ಔರಂಗಜೇಬಿಗೂ ಈಗಿನ ಕಾಂಗ್ರೆಸ್ಸಿಗೂ ಏನು ವ್ಯತ್ಯಾಸ ಇಲ್ಲ. ಔರಂಗಜೇಬ್ ಬದುಕಿಲ್ಲ, ಆದರೆ ಅವನ ವಿಚಾರವನ್ನು ಕಾಂಗ್ರೆಸ್ ಜೀವಂತವಾಗಿಡೋ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಮಗಿರೋ ದಾರಿ, ನಾವು ಛತ್ರಪತಿ ಶಿವಾಜಿಯ ಆದರ್ಶದಲ್ಲಿ ಮುನ್ನಡೆಯೋದು, ಧರ್ಮವೀರ ಸಂಭಾಜಿಯ ಆದರ್ಶದಲ್ಲಿ ಮುನ್ನಡೆಯೋದು, ಗುರು ಗೋವಿಂದ್ ಸಿಂಹರ ಆದರ್ಶದಲ್ಲಿ ಮುನ್ನಡೆಯೋದು. ಅದಕ್ಕೆ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ, 1 ವಾರ, 10 ದಿನ, 1 ತಿಂಗಳ ಕಾಲ ಲೋಕಸಭಾ ಚುನಾವಣೆಗೆ ವಿಸ್ತಾರಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಹೊರಡಬೇಕಾದ ಅವಶ್ಯಕತೆ ಇದೆ. ಅದೆಲ್ಲ ಹೊರಡಬೇಕಾಗಿರೋ ದೇಶ ಉಳಿಸ್ಕೊಳ್ಳೋಕ್ಕೆ. ನನಗೆ ವಿಶ್ವಾಸ ಇದೆ, ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಿಸಿದ ನೀವು ರಾಜ್ಯದ ಗೆಲುವಿಗೂ, ರಾಜ್ಯದಲ್ಲಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೂ ಕೂಡ ಯೋಗದಾನ ಮಾಡ್ತೀರಿ ಅನ್ನೋ ವಿಶ್ವಾಸ ಇದೆ. ಮಾಡ್ತೀರಾ?
ಮಾಡ್ತೀವಿ ಅಂದ್ರೆ ಕೈ ಎತ್ತಿ ಪಕ್ಕ. ಬರೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮಾಡಬೇಕು. ಮುಂಬರುವ ಲೋಕಸಭಾ ಚುನಾವಣೆ ಒಂದು ರೀತಿ ಕುರುಕ್ಷೇತ್ರ ಯುದ್ಧದಂತೆ. ದುರ್ಯೋಧನಾದಿ ಕೌರವರಿಗೆ ಇಂದ್ರಪ್ರಸ್ಥವನ್ನು ನೋಡಿ ಸಂಕಟ ಶುರುವಾಯ್ತಂತೆ. ಅದರ ವೈಭವವನ್ನೆಲ್ಲ ನೋಡಿ ಸಂಕಟ ಶುರುವಾಯಿತು. ಈ ಆಧುನಿಕ ಕೌರವರಿಗೆ ಹೊಸ ಸಂಸತ್ತನ್ನ ಕೇಳಿಯೇ ಸಂಕಟ ಶುರುವಾಯಿತು. ಆ ಸಂಸತ್ನಲ್ಲಿರುವ ಅಖಂಡ ಭಾರತದ ನಕಾಶೆ, ಸಂಸತ್ತಿನ ವೈಭವ, ಅದನ್ನು ಕೇಳಿಯೇ ಸಂಕಟ ಶುರುವಾಯಿತು. ಅದಕ್ಕೆ ಅವರು ಬಯಸ್ತಾರ. ಶ್ರೀಕೃಷ್ಣನ ನಾಡು ಉಡುಪಿ, ಜನತಾ ಜನಾರ್ದನನ ರೂಪದಲ್ಲಿ ನಾವು ಕೇಳ್ತಾನೆ. ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇನೆ ಮೂರನೇ ಆರ್ಥಿಕ ಶಕ್ತಿಯಾಗಿ ಭಾರತ ತಲೆ ಎತ್ತಿ ನಿಲ್ಲೋದು ಮಾತ್ರ ಅಲ್ಲ, 100 ವರ್ಷ ಪೂರ್ಣಗೊಳಿಸುವ ಕಾಲದಲ್ಲಿ ವಿಶ್ವಗುರು ಭಾರತ. ನಾವು ಕೊಟ್ಟ ಮಾತೆಲ್ಲ ಈಡೇರಿಸಿಕೊಂಡಿದ್ದೀವಿ. ಒಂದು ಬಾಕಿ ಇದೆ. ಏನದು? ಏನು ಬಾಕಿ ಇರೋದು? ಕಾಮನ್ ಸಿವಿಲ್ ಕೋಡ್ ಆಗ್ಬೇಕಾ ಬೇಡವಾ? ಎಲ್ಲ ಏನ್ ಹೇಳ್ತಾರೆ? ಬಿಜೆಪಿ ತಾರತಮ್ಯ ಮಾಡುತ್ತೆ. ಸಿದ್ದರಾಮಯ್ಯ ಅವರು ಹೇಳೋದು ಬಿಜೆಪಿ ತಾರತಮ್ಯ ಮಾಡುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ 44ನೇ ಪರಿಚ್ಛೇದದಲ್ಲಿ ಸಮಾನ ನಾಗರಿಕ ಸಂಹಿತೆ ಇರಬೇಕು ಅಂತ ಹೇಳಿದ್ದಾರೆ, ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ಅವ್ರು ತತ್ತನೇ ಇಲ್ಲ. ತಾರತಮ್ಯ ಬೇಡ ಅಲ್ವಾ? ಬೇಕಾ ತಾರತಮ್ಯ? ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಂದೇ ಅಲ್ವಾ? ಎಲ್ಲ ಭಾರತ ಮತ್ತೆ ಮಕ್ಕಳು ಹೌದಲ್ವಾ? ಮತ್ತೆ ಯಾಕೆ ಅವರಿಗೊಂದು ಕಾನೂನು? ಅವರಿಗೊಂದು ಕಾನೂನು ಯಾಕೆ? ನಮಗೆ ಪ್ರತ್ಯೇಕ ಇರಬೇಕು ಅನ್ನೋರಿಗೆ ಒಂದು ದೇಶನೇ ಕೊಟ್ಟಿದ್ದೀವಿ. ನಮಗೆ ಪ್ರತ್ಯೇಕ ಇರಬೇಕು ಅನ್ನೋರಿಗೆ ದೇಶನೇ ಕೊಟ್ಟಿದ್ದೀವಿ. ಯಾರು ಸಮಾನ ನಾಗರಿಕ ಸಂಹಿತೆ ವಿರೋಧಿಸ್ತಾರೆ ಅವ್ರು ಹೋಗ್ಬೋದು ಪಾಕಿಸ್ತಾನಕ್ಕೆ. ಹೋಗ್ತಾರೆ. ಭಾರತೀಯರು ಅಂತ ಯಾರಿಗೆ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಂಬಿಕೆ ಇದೆ ಅವ್ರು ಯಾರು ಸಮಾನ ನಾಗರಿಕ ಸಂಹಿತೆಯನ್ನು ವಿರೋಧಿಸಲ್ಲ. ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಒಂದೇ ಭಾವಿಸೋರು ಸಮಾನ ನಾಗರಿಕ ಸಂಹಿತೆ ವಿರೋಧಿಸಲ್ಲ. ಯಾರು ಪಾಕಿಸ್ತಾನದ ಜನಕ ಜಿನ್ನಾನ ಮಾನಸಿಕತೆಯನ್ನು ಹೊಂದಿದಾರೋ ಅವರು ಮಾತ್ರ ಸಮಾನ ನಾಗರಿಕ ಸಂಹಿತೆಯನ್ನು ವಿರೋಧಿಸ್ತಾರೆ. ಅವರು ಮಾತ್ರ ಸಮಾನ ನಾಗರಿಕ ಸಂಹಿತೆಯನ್ನು ವಿರೋಧಿಸ್ತಾರೆ. ಅದು ಕೂಡ ಸಾಕಾರ ಆಗಬೇಕು ಅಂದ್ರೆ ಮತ್ತೆ ಭಾರತೀಯ